ಗಣೇಶ ಚತುರ್ಥಿ ಪ್ರಯುಕ್ತ ಕ್ರೀಡಾಕೂಟವನ್ನ ಈ ಬಾರಿ ನಮ್ಮ ಹೊಸ ಆಡಳಿತ ಮಂಡಳಿಯ ಹೊಸ ಕಲ್ಪನೆ ಪ್ರಕಾರ ಹೊನಲು ಬೆಳಕಿನಲ್ಲಿ ನಡೆಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಅದೇ ಪ್ರಕಾರ ಇಂದು ನಾವು ಹೊನಲು ಬೆಳಕಿನ ಈ ಪಂದ್ಯಾಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಕೊಡ್ಲಿಕ್ಕಿದ್ದೇವೆ. ಯಾವತ್ತಿದ್ರು ನಾವು ಚೌತಿ ದಿವಸ ಮಧ್ಯಾಹ್ನ ಈ ಒಂದು ಕ್ರೀಡಾಕೂಟವನ್ನು ನಡೆಸುವುದು. ಕಾರಣಾಂತರದಿಂದ ಆ ಒಂದು ಸಂದರ್ಭದಲ್ಲಿ ಕೆಲವರು ಕ್ಷೇತ್ರಗಳಿಗೆ ದರ್ಶನ ನೀಡ್ತಾರೆ, ಬೇರೆ ಬೇರೆ ಭಾಗದಲ್ಲಿ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗ್ತಾರೆ. ಈ ಎಲ್ಲ ಕಾರಣಗಳಿಂದ ಜನಸಂಖ್ಯೆ ಕಡಿಮೆಯಾಗಿ ಆಟಗಾರರಿಗೆ ತೊಂದರೆ ಆಗಬಾರ್ದು. ಆ ಕಾರಣದಿಂದ ತಂಡಗಳು 6-8 ಇರ್ತದೆ, ಅದು ಪ್ರಶ್ನೆ ಅಲ್ಲ. ಆದ್ರೆ ನಮಗೆ ಅಲ್ಲಿ ನೋಡುವ ಪ್ರೇಕ್ಷಕರ ಸಂಖ್ಯೆ ಕೆಲವೊಮ್ಮೆ ಕಡಿಮೆ ಇರ್ತದೆ. ವಾಲಿಬಾಲ್ಗೆ ಆಗುವಾಗ ಮಧ್ಯಾಹ್ನ ಹೊತ್ತಲ್ಲಿ ನಡೆಸುವುದು. ಆ ನಿಟ್ಟಿನಲ್ಲಿ ನಾವು ವಾಲಿಬಾಲ್ ಈ ಪಂದ್ಯವನ್ನ ರಾತ್ರಿ ಹೊತ್ತು ಹೊನಲು ಬೆಳಕಿನಲ್ಲಿ ಆಯೋಜಿಸುವಂತಹ ನಿರ್ಧಾರವನ್ನು ಮಾಡಿದ್ದೇವೆ. ಇದೀಗ ಕಾಲ ಕೂಡಿ ಬಂದಿದೆ. ದೈವ ದೇವಾನುಗ್ರಹದಲ್ಲಿ ಇದೀಗ ನಡೆಯಲಿಕ್ಕಿದೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಾಲಿಬಾಲ್ ಪಂದ್ಯವನ್ನ ಉದ್ಘಾಟಿಸಲಿಕ್ಕೆ ಬರಲಿಕ್ಕಿದ್ದಾರೆ ನರಿಂಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂತ ನವಾಜ್ ಕಲ್ಲರ್ಗೋಡೆಯವರು. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ವೇದಿಕೆಯನ್ನ ತಲುಪಲಿಕ್ಕಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತವರು ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು, ಹಾಗೆ ಸಾಮಾಜಿಕವಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುತ್ತಿರುವರು, ಶೈಕ್ಷಣಿಕವಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುತ್ತಿರುವರು, ಒಳ್ಳೆಯ ಹೃದಯವಂತ, ಕೊಡುಗೆ ದಾನಿ, ಹಾಗೆ ನಮ್ಮ ಯುವಕ ಮಂಡಲದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಬೆನ್ನೆಲುಬಾಗಿ ನಿಂತವರು ಪ್ರೇಮಾನಂದರೇ ನಿತ್ತಲಗೂಡಿ. ಕಳೆದ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸುವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಅದರ ಕ್ರೆಡಿಟ್ ಎಲ್ಲ ಅವರಿಗೆ ಹೋಗ್ತಾ ಇದ್ದಾರೆ. ಅಷ್ಟು ಕಷ್ಟಪಟ್ಟಿದ್ದಾರೆ, ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪ್ರೇಮಾನಂದರೇ ನಿತ್ತಲಗೂಡಿ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ. ಇವರಿಗೆ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದಂತಹ ಗಿರೀಶ್ ಅಳವಗರಡಿ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ವಾರ್ಡ್ ಸದಸ್ಯರು, ಯುವಕ ಮಂಡಲಕ್ಕೆ ಸದಾ ಪ್ರೋತ್ಸಾಹವನ್ನು ಕೊಡ್ತಿರುವಂತವರು ಸುಂದರ ಕೋಡಿ ಮಜಲ್. ಇವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೆ ಯುವಕ ಮಂಡಲದ ಹಿರಿಯ ಸದಸ್ಯರಾದ ಇಬ್ರಾಹಿಂ ಶಾನ್ಗಳಿಗೆ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿ ಮತ್ತು ನಮ್ಮ ಯುವಕ ಮಂಡಲದ ಸದಸ್ಯರು, ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದವರು ಶೇಖಬ ನಿಡ್ಮಾಡ್. ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಕರೀತಾ ಇದ್ವಿ, ಎಲ್ಲದಕ್ಕೂ ಭಾಗವಹಿಸ್ತಾ ಇದ್ರು. ಈ ಬಾರಿ ಶೇಖಬ ನಿಡ್ಮಾಡ್ ಅವರನ್ನ ಈ ಒಂದು ಕಾರ್ಯಕ್ರಮ ಕರೀಬೇಕಂತೇಳಿ ನಾವೆಲ್ಲ ನಿರ್ಧಾರ ಮಾಡಿದಾಗ ಸಂತೋಷ ಒಪ್ಪಿಕೊಂಡಿದ್ದಾರೆ. ಕ್ಲಬ್ನ ಸಮಯದಲ್ಲಿ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ತಮ್ಮ ಏನೇ ನಿಖಿಲ್ ಆಳ್ವ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಿಟ್ರೆ ಕಾಲೇಜ್ ಲೆಕ್ಚರರ್ ತರ 1 ಗಂಟೆ ನಿರರ್ಗಳವಾಗಿ ಮಾತಾಡುವಂತ ವಾಗ್ಮಿ, ಜಾಣ, ನನ್ನ ಆತ್ಮೀಯ ಮಿತ್ರ ಲತೀಫ್ ಕಾಫಿಕಾಡ್ ಅವರಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ನಿಕಟಪೂರ್ವ ಸಾಂಸ್ಕೃತಿಕ ಕಾರ್ಯದರ್ಶಿ ವಿಜಯಕುಮಾರ್ ಸರ್ಕುಳಲ್ಲಿ ಇವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವಕ ಮಂಡಲದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅಧ್ಯಕ್ಷರಾದವರು, ನಮ್ಮ ಯುವಕ ಮಂಡಲದ ಸದಸ್ಯರು, ನರಿಂಗಾನ ಗ್ರಾಮ ಪಂಚಾಯತ್ ಅಲ್ಲಿ 2ನೇ ಬಾರಿಗೆ ಸದಸ್ಯರಾಗಿರುವವರು ಮುರಳೀಧರ್ ಶೆಟ್ಟಿ ಮೋರ್ಲಾ, ಕೊಡುಗೆ ದಾನಿಗಳು, ನಮ್ಮ ಕ್ರೀಡಾಕೂಟಕ್ಕೆಲ್ಲ ಬಹಳಷ್ಟು ಸಹಾಯ ಮಾಡುವರು. ಇಂದಿನ ಈ ಒಂದು ಪಂದ್ಯಕ್ಕೆ ಸಹ ನನ್ನಿಂದಾದ ಸಹಾಯವನ್ನು ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತ ಕೊಡ್ತಾ ಇದ್ದೇವೆ. ಇವರಿಗೆ ಯುವಕ ಮಂಡಲದ ಸದಸ್ಯರಾದ ಸತೀಶ್ ಮಳಿ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಮೌನಿ, ಯಾರ ತಂಟೆಗೂ ಸಿಗುವುದಿಲ್ಲ. ಯಾವ ಜವಾಬ್ದಾರಿಯನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೊತ್ತರು ಕೂಡ ಅದಕ್ಕೆ ನ್ಯಾಯ ಕೊಡುವವರು. ಬಹಳಷ್ಟು ಕ್ಷೇತ್ರಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತವರು. ಅದು ಧಾರ್ಮಿಕ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಧಾರ್ಮಿಕ, ಸಾಮಾಜಿಕ, ಹೀಗೆ ಬಹಳಷ್ಟು ಕ್ಷೇತ್ರದಲ್ಲಿ ಕೈಯಾಡಿಸಿದವರು. ಸದ್ಯಕ್ಕೆ ನಮ್ಮ ಯುವಕ ಮಂಡಲ ನರಿಂಗಾನದ ನೂತನ ಆಡಳಿತ ಮಂಡಳಿ ಅಂತ ಹೇಳ್ಬೋದು, ನೂತನ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರಾಗಿ ಮಿಂಚ್ತಾ ಇದ್ದಾರೆ. ಅದು ಈ ಸಾಲಿನ ಪ್ರಥಮ ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ. ಹಾಗೆ ನಮ್ಮ ಜಿತೇಶ್ ಶೆಟ್ಟಿ ಪೂಂಜಾರ್ಮನವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ಸಂಘದ ಸದಸ್ಯ ಶ್ರವಣ್ ಕುಮಾರ್ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಅದು ನವೀನ್ ಶೆಟ್ಟಿ ಮಂಗಲ್ಪಾಡಿ ಮಾತ್ರ. ಕೊರೋನಾ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಊಟವನ್ನು ಕೊಡುವಂತ ವ್ಯವಸ್ಥೆ, ಸುಮಾರು 6 ತಿಂಗಳ ಕಾಲ ಊಟದ ವ್ಯವಸ್ಥೆಯನ್ನ ಅದು ಸಾರ್ವಜನಿಕವಾಗಿ ಗೊತ್ತಿದ್ದು, ಆದರೆ ಗೊತ್ತಿಲ್ಲದ ಅದೆಷ್ಟೋ ಮಂದಿಗೆ ನಿತ್ಯ ನಿರಂತರ ಊಟವನ್ನು ಕೊಡುವ ಮೂಲಕ ಅವರು ಒಂದು ಅನ್ನಪೂರ್ಣೇಶ್ವರಿ ತರ, ಅವರ ಪತ್ನಿ ಹಾಗೆ ಅವರು ಹಾಗೆ. ಯಾವ ಸಂದರ್ಭದಲ್ಲಿಯೂ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಳುಗಳು ಬಂದಾಗ, ನಾಟಕ ಕಲಾವಿದರು ಬಂದಾಗ ಅವರೆಲ್ಲರಿಗೂ ತನು ಮನ ಧನ ಎಲ್ಲ ರೀತಿಯಲ್ಲಿ ನಮಗೆ ಸೇವೆ ಸಲ್ಲಿಸುವವರು. ನಮ್ಮ ಆಟಗಾರರಿಗೆ ಯಾವತ್ತೂ ಹಸಿವಿನಲ್ಲಿ ಕಳುಹಿಸಿದಾರಲ್ಲ ಅಂತ ಸೇವೆ ಸಲ್ಲಿಸುವವರು ನರಿಂಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರು ಶ್ರೀ ನವೀನ್ ಶೆಟ್ಟಿ ಮಂಗಲ್ಪಾಡಿ ಅವರಿಗೆ ತುಂಬ ಹೃದಯ ಸ್ವಾಗತ. ಇವರಿಗೆ ಪರಶು ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯದ ಕಲ್ಪನೆ ವಿಜಯ್ ಆರ್ ಸರ್ಕುಡಿಲ್ ಇವರ ಕಲ್ಪನೆ. ಇವತ್ತು ಈ ಒಂದು ಪಂದ್ಯ ರಾತ್ರಿ ನಡೆಯಬೇಕು, ಹೊನಲು ಬೆಳಗ್ಗೆ ನಡೆಯಬೇಕು. ಅದಕ್ಕೆ ನನ್ನ ಸಹಕಾರ ಹೇಗೆ ಬೇಕು ಹಾಕಿ ಕೊಡ್ತೇನೆ. ಬರಲಿಕ್ಕೆ ಸ್ವಲ್ಪ ಸಮಯ ಇಲ್ಲದ್ರು ಅವರು ಅವರ ಅಣ್ಣನ ಗಳಿಸಿದ್ದಾರೆ, ಬೇರೆ ತಂಡವನ್ನು ಗಳಿಸಿದ್ದಾರೆ. ಎಲ್ಲ ಪದಾಧಿಕಾರಿಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂತಹ ಒಂದು ಯುವ ನಾಯಕ ವಿಜಯ್ ಆರ್ ಸರ್ಕುಳಿ, ನಮ್ಮ ಕ್ರೀಡಾ ಕಾರ್ಯದರ್ಶಿ, ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು. ಇವರಿಗೆ ಯುವಕ ಮಂಡಲದ ಕಾರ್ಯದರ್ಶಿಯಾದಂತಹ ಪುನೀತ್ ಶೆಟ್ಟಿ ಪುಲಿಂಗೇತೇಡವರು
ಅವರಿಗೆ ಪುಷ್ಪವನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನಮ್ಮ ಮಾಜಿ ಗೌರವಾಧ್ಯಕ್ಷರು ವಿನೋದ್ ಸುವರ್ಣ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಬಹಳ ಶ್ರೇಷ್ಠ ಕಲಾವಿದ. ತನ್ನ ಸುವರ್ಣ ಮಹೋತ್ಸವ ದಾಟಿದೆ ಅವರದ್ದು, 50 ವರ್ಷ ದಾಟಿ ಈಗ ಸಾಧಾರಣ 4-5 ವರ್ಷ ಕಳೆಯಿತು. ಇನ್ನೂ ಸಹ ನಮ್ಮ ಜೊತೆಯಲ್ಲಿ ಯುವ ನಾಯಕನಂತಿದ್ದಾರೆ. ಪ್ರತಿ ಕಾರ್ಯಕ್ರಮಕ್ಕೂ ತನ್ನ ಆರೋಗ್ಯ ಹದಗೆಟ್ಟಾಗಲು ಬಂದು ಸಹಕಾರ ಕೊಟ್ಟವರು, ಯಾವಾಗಲೂ ನಮಗೆ ಸಲಹೆ ಕೊಡ್ತಾ ಬಂದವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತ. ಹಾಗೆ ಮಾಜಿ ಗೌರವಾಧ್ಯಕ್ಷರು, ಉದ್ಯಮಿ, ಶೈಕ್ಷಣಿಕ, ಧಾರ್ಮಿಕ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರು, ಒಂದು ಸಾಮಾಜಿಕ ಕಾರ್ಯಕರ್ತ, ಒಂದು ಹೋರಾಟಕ್ಕಿಳಿದರೆ ಅದನ್ನ ಕೊಡಿ ಮುಟ್ಟುವಲ್ಲಿ ಅಂದ್ರೆ ಅದರ ತುದಿಗೆ ಹೋಗಿ ಯಶಸ್ಸನ್ನ ಸಾಧಿಸುವಲ್ಲಿ ಬಹಳ ಹೋರಾಟ ನಡೆಸುವವರು, ಅದು ಸಾಧಿಸದೆ ಬಿಡುವುದಿಲ್ಲ ಅಂತ ಒಂದು ಹಠಗಾರ. ನಮ್ಮ ಈ ಏರಿಯಾದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು. ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ. ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ಉದಯಶಂಕರ್ ಶೆಟ್ಟಿ ಬಲೆತೋಡು, ಅವರಿಗೆ ತುಂಬ ಸ್ವಾಗತ. ಇವರಿಗೆ ಮುರಳಿ ತಿಮರಡಿ ಅವರು ಪುಷ್ಪವನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಈ ಒಂದು ಪಂದ್ಯದ ಯೋಚನೆ ಮೂಡಿ ಬಂದಾಗ ಆ ಬಳಿಕ ಅಲ್ಲಿಂದ ಪಾದರಸದಂತೆ ಕೆಲಸ ಮಾಡುತ್ತಿರುವವರು ನಮ್ಮ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸಹ ಬೆಳಿಗ್ಗೆ ಕೆಲಸಕ್ಕೆ ರಜಾ ಮಾಡಿ ಇವತ್ತು ಬೆಳಗಿನಿಂದ ಈಗಲೂ ಸಹ ಪಾದರಸದೆ ಚುರುಕು ಸ್ವಭಾವ ಅವರದು. ಬಹಳ ನೀಟಾಗಿ ಎಲ್ಲವನ್ನ ಸುಸೂತ್ರವಾಗಿ ನಡೆಯುವಂತಹ ಯೋಜನೆ ಹಾಕುವವರು ಪುನೀತ್ ಶೆಟ್ಟಿ ಪುಳಿಕೆದಡಿ, ನಮ್ಮ ಪ್ರಧಾನ ಕಾರ್ಯದರ್ಶಿ. ಇವರಿಗೆ ಸಹ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಯುವಕಮಳದ ಹಿರಿಯ ಆಟಗಾರ ಹಮೀದ್ ಎಸ್ ನಿರ್ಮಾಣಿ ಅವರು ಪುಷ್ಪವನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಪುನೀತ್ ಶೆಟ್ಟಿ ಪುಳಿಕೆದರಿಗೆ ಹಾಗೂ ಪುಷ್ಪವನ್ನು ನೀಡಿ ಗೌರವಿಸಿದಂತ ಅಮಿತ್ ನಿರ್ಮಾಣ ಅವರಿಗೆ. ಮುಂದಕ್ಕೆ ನೇರವಾಗಿ ನಾವು ಅಧ್ಯಕ್ಷತೆಯನ್ನು ವಹಿಸಿದವರಿಗೆ ಮತ್ತೆ ಭಾಷಣ ಕೊಡ್ತೇವೆ. ಅಧ್ಯಕ್ಷರು ಯಾರಂತೇಳಿ ನಾವು ಡಿಸೈಡ್ ಮಾಡಿದ್ದೇವೆ, ಆದ್ರೆ ಉದ್ಘಾಟಕರು ಬರಲಿಲ್ಲ. ಸ್ವಲ್ಪ ತಡವಾಗಿ ನೇರವಾಗಿ ಕ್ರೀಡಾಂಗಣದಲ್ಲಿ ನಾವು ಉದ್ಘಾಟನೆ ಮಾಡ್ಲಿಕ್ಕಿದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ಎಲ್ಲರಿಂದ ಒಂದು ಶುಭಾಶಯಗಳ ನುಡಿಗಳನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಮೊದಲಾಗಿ ನಮಗೆ ಪ್ರೇಮಾನಂದರ ನೇತೃತ್ವದಿಂದ ಶುಭಾಶಯಗಳ ಮಾತುಗಳು. ಇದರ ಸಾರ್ವಜನಿಕ ಗಣೇಶೋತ್ಸವ ಪ್ರಯುಕ್ತ ನಡೆಯುವಂತಹ ಈ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟದ ಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಎಲ್ಲಾ ಗಣ್ಯರೇ ಹಾಗೂ ಇಲ್ಲಿ ನಡೆದಂತಹ ಕಾರ್ಯಕರ್ತರೇ, ಯುವಕ ಮಂಡಳದ ಸದಸ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ವೇದಿಕೆಯಿಲ್ಲ. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ನನ್ನ ಪರವಾಗಿ ಒಂದು ಶುಭಾಶಯವನ್ನು ಕೊಡ್ತಾ ನನ್ನ ಎಲ್ಲ ಮಾತನಾಡುತ್ತಿದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಗಣ್ಯರು ಎಲ್ಲರೂ ಸಹ ಭಾಷಣ ಮಾಡ್ತಾರೆ, ಆದ್ರೆ ಸಮಯದ ಅಭಾವ ಅಂತ ಹೇಳಿ ನಾವು ಭಾಷಣ ಮಾಡುವುದರಿಂದ ಹಿಂದೆ ಸರಿದ್ದಾರೆ. ಈಗ ಮುಖ್ಯವಾಗಿ ನಮ್ಮ ಸುಂದರ ಪೂಜಾರಿ ಕೋಡಿ ಮಜಲ್ ಯುವಕ ಮಂಡಲದ ಚೌತಿದ ಧನ್ಯವಾದ. ಯುವಕ ಮಂಡಲದ ಬೆನ್ನೆಲುಬಾಗಿರುವವರನ್ನು ಸದಾ ನಾವು ನೆನಪಿಸಿಕೊಳ್ಳೋದು ನಮ್ಮ ಕರ್ತವ್ಯ, ನೆನೆಸಿಕೊಳ್ತಾ ಇದ್ದೇವೆ. ಹಾಗೆ ಮುಂದಕ್ಕೆ ವಾಗ್ಮಿ ನರಿಗಾನ ಗ್ರಾಮ ಪಂಚಾಯತ್ನ 2ನೇ ವಾರ್ಡಿನ ಸದಸ್ಯರು, ಬಹಳಷ್ಟು ಯೋಜನೆಗಳನ್ನ ಈಗ ನಾವು ಅದೇ ವಾರ್ಡಲ್ಲಿ ಇದ್ದವರು, ಆ ಏರಿಯಾದಲ್ಲಿ ಅಷ್ಟೊಂದು ಅಭಿವೃದ್ಧಿ ಸಾಧ್ಯವೇ ಎಂಬ ಪ್ರಶ್ನೆ ಬಂದಾಗ ಅದನ್ನ ಶಾಸಕ ಖಾದರ್ ಅವರು ಮೆಚ್ಚುವಂತೆ ಮಾಡಿ ತೋರಿಸಿದವರು ಲತೀಫ್ ಕಾಪಿಕಾಡ್ ಅವರು. ಕೆಲವೊಮ್ಮೆ ಚರ್ಚೆ ಮಾಡ್ತಾರೆ, ಎಂತೆಂತ ಕಾರ್ಯಗಳನ್ನ ಮಾಡಬೇಕು, ಯಾವ್ಯಾವ ಕಾರ್ಯಗಳು ಮಾಡಬೇಕು, ಯಾವುದು ಬೇಕು, ಅಗತ್ಯ ಯಾವುದು, ತುರ್ತಿ ಯಾವುದು, ಎಲ್ಲವನ್ನ ನಡೆಸಿಕೊಡ್ತಾ ಇದ್ದಾರೆ. ಒಳ್ಳೆ ಭವಿಷ್ಯ ಇದೆ. ಯುವ ನಾಯಕ ಮುರಳೀಧರ್ ಶೆಟ್ಟಿ ಗರುಡರು ಸಹ ಅವರಿಗೆ ಸಹಕರಿಸ್ತಾ ಇದ್ದಾರೆ. ಶೇಖರ್ ಅವರು ಸಹ ಅವರಿಗೆ ಸಹಕಾರ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಬಂದಂತ ನನ್ನ ಮಿತ್ರ ಲತೀಫ್ ಕಾಪಿಯವರಿಂದ 2 ಶುಭಾಶಯದ ಮಾತುಗಳು. ಯುವಕ ಮಂಡಳಿ ನರಿಂಗಾನ ತೌಡುಗೋಳಿ ಆಯೋಜಿಸಿರ್ತಕ್ಕಂಥ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತಹ ಗೌರವಾನ್ವಿತ ಪಂಚಾಯತ್ ಉಪಾಧ್ಯಕ್ಷರು ಈಗಾಗಲೇ ಆಗಮಿಸ್ತಕ್ಕಂಥ ಸಮಯ ಬಂದಿದೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪ್ರೇಮಾನಂದರಯ್ಯವರೇ, ಮುರಳೀಧರ್ ಶೆಟ್ಟರವರೇ, ಶೇಖಬ್ಬರವರೇ, ಈ ಒಂದು ಯುವಕ ಮಂಡಳದ ಅಧ್ಯಕ್ಷರಾದಂತಹ ಜಿತೇಶ್ ಪೂಂಜರವನೆಯವರೇ, ಸದಸ್ಯರಾದಂತಹ ಸುಂದರ ಪೂಜಾರಿಯವರೇ, ವೇದಿಕೆಯಲ್ಲಿರ್ತಕ್ಕಂತಹ ಉದಯ್ ಕುಮಾರ್ ಶೆಟ್ಟಿ ಬಳೆತೋಡ್ರವರೇ, ನಿಕಟಪೂರ್ವ ಅಧ್ಯಕ್ಷರಾದಂತಹ ವೆಂಕಪ್ಪ ಸಾರ್ಯಾಂಡ್ರವರೇ, ಅದೇ ರೀತಿ ಎಲ್ಲ ವಿಭಿನ್ನ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿರ್ತಕ್ಕಂಥ ಕ್ರೀಡಾಳುಗಳೇ, ಬಹುಶಃ ಯುವಕ ಮಂಡಲ ನರಿಂಗಾನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಯಾಯ ಸಂದರ್ಭಕ್ಕೆ ಸರಿಯಾಗಿ ಹಲವಾರು ಇತಿಹಾಸಗಳನ್ನು ನೆನಪಿಸ್ತಕ್ಕಂಥ ಕೆಲಸ, ಅಂತಹ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ಯುವಕ ಮಂಡಲ ನಿರಂತರವಾಗಿ ಮಾಡ್ತಕ್ಕಂಥದ್ದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸಾರ್ವಜನಿಕ ಗಣೇಶೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡೆಯನ್ನು ಆಯೋಜಿಸಿರ್ತಕ್ಕಂತಹದ್ದು ಕೂಡ
ನಾವೆಲ್ಲ ಅಂದ್ಕೊಳ್ಬಹುದು ಸಾರ್ವಜನಿಕ ಗಣೇಶೋತ್ಸವ ಅಂತ, ಆದರೆ ಅದರದೊಂದು ಇತಿಹಾಸ ಇದೆ. ಬಾಲಗಂಗಾಧರ ತಿಲಕರವರು, ಬಿಪಿನ್ ಚಂದ್ರ ಪಾಲ್ರಂಥವರು, ಲಾಲಾ ಲಜಪತ್ ರಾಯ್ರಂಥವರು ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯೋತ್ಸವವನ್ನು ತಂದುಕೊಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಆ ಚಳವಳಿಯನ್ನು ಇನ್ನಷ್ಟು ಬಿಗಿಗೊಳಿಸಲಿಕ್ಕೆ ಅವರು ಕಂಡುಕೊಂಡಂತಹ ಮಾರ್ಗ ಅಂದಿನ ಗಣೇಶೋತ್ಸವವನ್ನು ಸಾರ್ವಜನಿಕ ಗಣೇಶೋತ್ಸವನ್ನಾಗಿ ಮಾಡಿರ್ತಕ್ಕಂತಹದ್ದು. ಆ ಒಂದು ಹಿನ್ನೆಲೆ ಪರಂಪರೆ ಈಗ ನಮ್ಮ ದೇಶದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಅದು ಸಾರ್ವಜನಿಕ ಗಣೇಶೋತ್ಸವ ಆಗಿ ಮಾರ್ಪಾಡಾಗಿ ಬಂದಿದೆ. ಅದನ್ನು ಈ ಯುವಕ ಮಂಡಲ ಪ್ರತಿ ವರ್ಷವೂ ಕೂಡ ನೆನಪಿಸ್ತಕ್ಕಂತಹ ಪರಂಪರೆಯನ್ನು ಉಳಿಸ್ತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂತಹದ್ದು ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಯುವಕ ಮಂಡಲವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಯಾ ಸಮಯಕ್ಕೆ ಸರಿಯಾಗಿ ಜನರಿಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತ ಹೇಳುತ್ತಾ, ನಮ್ಮನ್ನೆಲ್ಲ ಈ ಅವಕಾಶಕ್ಕೆ ಗುರುತಿಸಿಕೊಂಡದ್ದಕ್ಕಾಗಿ ಮತ್ತೊಮ್ಮೆ ಯುವಕ ಮಂಡಲಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಒಂದೆರಡು ಮಾತನ್ನು ಕೊನೆಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆಟಗಾರರು, ಕ್ರೀಡಾಭಿಮಾನಿಗಳು ಮಳೆಯಲ್ಲಿ ಸಹ ಅತಿಥಿಗಳ ಭಾಷಣ ಕೇಳುವುದು ನಿಜಕ್ಕೂ ಶ್ಲಾಘನೀಯ. ದಯವಿಟ್ಟು ಒಂದು ಚಪ್ಪಾಳೆ ಹೊಡೆಯಿರಿ. ಇದೀಗ ನೇರವಾಗಿ ಸಭಾ ಕಾರ್ಯಕ್ರಮದ ಮುಕ್ತಾಯದಂತೆ ಬಂದಿದ್ದೇವೆ. ಇದೀಗ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಂದ್ರಹಾಸ್ ಎಲ್ ಸರ್ಕೋಡಿಯವರಿಂದ ವಂದನಾರ್ಪಣೆ, ಆ ಬಳಿಕ ಕ್ರೀಡಾಕೂಟದ ಅಧಿಕೃತ ವಿದ್ಯುಕ್ತವಾದಂತಹ ಉದ್ಘಾಟನೆ ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಚಂದ್ರಹಾಸ್ ಎಲ್ ಸರ್ಕೋಡಿಯವರಿಂದ ವಂದನೆಯ ಮಾತುಗಳು. ನಿಜವಾಗಲೂ ಮಳೆಗಾಲದ ಸಮಯ, ರಾತ್ರಿ ಹೊತ್ತಿನ ಆಟಕ್ಕೆ ಸೂಕ್ತವಾದ ಸಮಯ ಅಲ್ಲ. ಆದರೂ ಕೂಡ ನಾವು ಸುದೀರ್ಘ 45 ವರ್ಷಗಳ ಇತಿಹಾಸದಲ್ಲಿ ನಾವು ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಹಾಗೂ ಕ್ರೀಡೆಯನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಗಣೇಶ ಚತುರ್ಥಿಯನ್ನು ನಾವು ಮಾಡಿಕೊಂಡು ಬಂದದ್ದು ನಮಗೆಲ್ಲ ಗೊತ್ತಿದೆ. ಆದರೆ ಈ ಸಲದ ಹೊಸ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಅಭಿಲಾಷೆಯಂತೆ ನಾವು 4 ದಿವಸ ಮೊದಲು ಅಂದರೆ ಹೊನಲು ಬೆಳಕಿನಲ್ಲಿ ಈ ಒಂದು ಕ್ರೀಡೆಯನ್ನು ವಾಲಿಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ರಿಗೂ ಉತ್ಸಾಹ ಇತ್ತು. ಮುಖ್ಯವಾಗಿ ಇಲ್ಲಿ ಹೊನಲು ಬೆಳಕಿನ ವ್ಯವಸ್ಥೆಯನ್ನು ನಾವು ಕಳೆದ ವರ್ಷವೇ ಕೂಡ ಸಂಘದ ಸದಸ್ಯರು ಹಾಗೂ ದಾನಿಗಳಿಂದ ಮಾಡಿದ್ದರಿಂದ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಆಟವನ್ನು ಆಡಬೇಕು ಅಂತೇಳಿ ಅಪೇಕ್ಷೆಯಿಂದಾಗಿ ನಾವು ಇವತ್ತು ರಾತ್ರಿಯ ಹೊನಲು ಬೆಳಕಿನ ಈ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಇಂದಿನ ಈ ಸಭಾ ಕಾರ್ಯಕ್ರಮದ ಅತಿಥಿ ಸ್ಥಾನದಲ್ಲಿರುವಂಥ ನಮ್ಮೆಲ್ಲ ಹಿರಿಯರು, ರಾಜಕೀಯ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಜನರುವಾಗಿರುವಂಥ ಶ್ರೀಯುತ ಪ್ರೇಮಾನಂದ ನೆತ್ತಿಲಕೋಡಿಯವರಿಗೆ ನಾನು ಯುವಕರ ಪರವಾಗಿ ಅನಂತ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸಭೆಗೆ ಆಗಮಿಸಿ ನಮ್ಮ ಬೆನ್ನುಲಾಬಿ ನಿಂತವರು ಶ್ರೀಯುತ ಲತೀಫ್ ಕಾಪಿಕಾಡಿಯವರು, ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ, ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಎಲ್ಲರನ್ನ, ಪದಾಧಿಕಾರಿಗಳನ್ನ, ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷ ಹಾಗೂ ಕಿರಿಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮೊಂದಿಗಿದ್ದಾರೆ, ಟಿವಿ ಮಾಧ್ಯಮದವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ ಸಹಕರಿಸಬೇಕು. ಮುಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಅಂತ ಹೇಳಿ ಸಮರ್ಪಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುರಳೀಧರ್ ಶೆಟ್ಟಿ ಮೋರ್ಲಾ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು. ಹಿರಿಯ ಸದಸ್ಯರು ಹಾಗೆ ನರಿಗಾರ ಬಂದಿದ್ದರು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆ ಬಳಿಕ ಮಾತಾಡಲಿಕ್ಕೆ ಅಲ್ಲಿ ಮಳೆ ಬರ್ತಾ ಇದೆ. ಅದಕ್ಕೂ ಗುರು ಚರಣ್ ರಾವ್ ಅವರಿಗೆ ಸಹ ತುಂಬ ಸ್ವಾಗತವನ್ನು ಕೊಡ್ತೇವೆ ಯುವಕ ಮಂಡಲದ ಪರವಾಗಿ. ಅವರಿಗೆ ನವೀನ್ ಶೆಟ್ಟಿ ಮಂಗಲ್ಪಾಡಿಯವರು ಪುಷ್ಪವನ್ನು ನೀಡಿ ಗೌರವಿಸಬೇಕು. ಗುರುಚರಣ್ ಅವರಿಗೆ ಸರ್ ನಿಮಗೆ ಸ್ವಾಗತ. ಕಾರ್ಯಕ್ರಮವನ್ನ ಈ ಒಂದು ಪಂದ್ಯವನ್ನು ಉದ್ಘಾಟಿಸಲಿ ಬಂದಂತ ನರಿಂಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ನಮ್ಮ ಯುವಕ ಮಂಡಲದ ಬೆನ್ನೆಲುಬು, ಬಹುದೊಡ್ಡ ಒಂದು ಮೊತ್ತವನ್ನ ನಮ್ಮ ಈ ಕಟ್ಟಡವನ್ನು ನಿರ್ಮಾಣ ಕಾರ್ಯದಲ್ಲಿ ಕೊರತೆಯಿಂದ ಭರವಸೆ ಕೊಟ್ಟವರು. ಸದಾಕಾಲ ನಾವು ಅವರ ಸಹಾಯವನ್ನ, ಅವರ ಸಹಕಾರವನ್ನ ನೆನಪಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಕಾರ್ಯಕ್ರಮ ಸಹಕಾರ ಕೊಟ್ಟವರು. ಮೊನ್ನೆ ನರಿಂಗಾನದಲ್ಲಿ ಒಂದು ಉತ್ಸವ ಆಯಿತು. ಪ್ರತಿ ಕಡೆಯಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಸರಳವಾದಂತಹ ಸಮಾರಂಭ ನಡೆದರೆ ಅಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ. ಒಟ್ಟು ನರಿಂಗಾನ ಗ್ರಾಮಸ್ಥರಿಗೆ ಉತ್ಸವ ಮಾದರಿಯಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಈ ಒಂದು ನರಿಂಗಾನ ಗ್ರಾಮ ಪಂಚಾಯತ್ ಪ್ರತಿನಿಧಿಸಿದಂತಹ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪ್ರತಿಯೊಬ್ಬರನ್ನ ಗೌರವಿಸುವಂತ ಕಾರ್ಯವನ್ನ ಮಾಡಿ ಸುಮಾರು ಮೊತ್ತವನ್ನ ತನ್ನ ಕೈಯಿಂದ ಖರ್ಚು ಮಾಡಿದ್ದಾರೆ. ಯಾರು ಕೊಟ್ಟರು ಅವರು ಇಷ್ಟು ಕೊಡಿ ಅಂತ ಕೇಳಿಲ್ಲ, ಕೊಟ್ಟವರದ್ದು ಬೇಡ ಅಂತ ಹೇಳಿಲ್ಲ, ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬಹಳ ಶ್ರೇಷ್ಠ ವ್ಯಕ್ತಿತ್ವ. ಅವರ ಅಣ್ಣ ಕೆಲವೇ ಚಿತ್ರನಟರಿಗೆ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಿಕ್ಕಿದಂತಹ ಗೋಲ್ಡನ್ ವೀಸಾವನ್ನು ಪಡೆದವರು, ಬಹು ಶ್ರೀಮಂತರು. ದುಬೈಯಲ್ಲಿ ಗೋಲ್ಡನ್ ವೀಸಾ ಪಡೆಯುವುದು ಬಹಳ ಕಷ್ಟ. ಅಂತಹ ವ್ಯಕ್ತಿತ್ವ, ಅಂತ ಒಂದು ಶ್ರೀಮಂತ ಕುಟುಂಬದಲ್ಲಿ ಸಹ ಸರಳ ವ್ಯಕ್ತಿತ್ವ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟನೆ ಬಂದಿದ್ದಾರೆ ನವಾಜ್ ಕಲ್ಲರ್ಗುಡಿಯವರು. ಅವರಿಗೆ ತುಂಬ ಸ್ವಾಗತತೆಗೆ ಇದೀಗ ಉದ್ಘಾಟನೆ ಮಾತು. ನನ್ನ ಆತ್ಮೀಯ ಮಿತ್ರರೇ, ಯುವಕ ಮಂಡಲದ ಸರ್ವ ಪದಾಧಿಕಾರಿಗಳಿಗೆ ಸಾರ್ವಜನಿಕ ಗಣೇಶೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ,
ಬಹಳ ಅಭಿಮಾನದಿಂದ ಬಂದಿದ್ದೇನೆ ಈಗಾಗಲೇ. ಯಾಕಂದರೆ ತಂದೆಯವರು ಆಸ್ಪತ್ರೆಯಲ್ಲಿದ್ದರೂ ಕೂಡ ಯುವಕ ಮಂಡಲದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಯಾಕಂದರೆ ನಮ್ಮ ಗ್ರಾಮದಲ್ಲಿ ಬಹಳ ಉತ್ಸಾಹದಿಂದ ಯುವಕರ ತಂಡ ಇರುವುದು ಅದು ತೋಡುಗೊಳಿಯಲ್ಲಿರುವಂತಹ ಯುವಕ ಮಂಡಲ ರಿಜಿಸ್ಟರ್ ನರಿಗಾಣ ಅಂತ ಬಹಳ ಅಭಿಮಾನದಿಂದ ಇರ್ತದೆ. ಮೊನ್ನೆ ಕೂಡ ನಡೆದ ನಾನು ಒಂದು ಸಮಾರಂಭದಲ್ಲಿ ಕೂಡ ಹೇಳಿದ್ದೇನೆ. ಯಾಕಂದರೆ ಬಹಳ ಅಭಿಮಾನ ಮತ್ತು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇಂತಹ ಯುವಕರು ಬಹಳ ಒಗ್ಗಟ್ಟಿನಿಂದ ಎಲ್ಲರೂ ಕೈ ಜೋಡಿಸಿದರೆ ಏನೇ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿ ನನಗೆ ಬಹಳವಾಗಿ ಈ ಒಂದು ಸಂಘದ ಮೇಲೆ ಅಭಿಮಾನ ಬರಲು ಕಾರಣ ಆ ಒಂದು ಕ್ಲಿಷ್ಟಕರವಾದಂತಹ ಒಂದು ಸಂದರ್ಭದಲ್ಲಿ, ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಬ್ಲಡ್ ಡೋನರ್ಸ್ ಮಂಗಲ್ ರಿಜಿಸ್ಟರ್ಡ್ ತಂಡದೊಂದಿಗೆ ನಾವು ಏನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮೊಂದಿಗೆ ರಕ್ತದ ಅಭಾವ ಇದೆ, ಒಂದು ಬ್ಲಡ್ ಕ್ಯಾಂಪ್ ಮಾಡ್ಬೇಕಂತೇಳಿ ಆ ಒಂದು ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಾನು ಸುಮಾರು 43 ರಕ್ತದಾನಿಗಳನ್ನು ಜೋಡಿಸಿ ಒಂದು ಬಹಳ ಅತ್ಯುತ್ತಮವಾದಂತಹ ರಕ್ತದಾನ ಶಿಬಿರವನ್ನು ಕೊಟ್ಟಿದ್ದೀರಿ. ಈ ಒಂದು ರಕ್ತದಾನ ಶಿಬಿರವು 43 ಮಂದಿ ಅಲ್ಲ, 125 ಮಂದಿಗೆ ಅದು ಫಲಕಾರಿಯಾಗಿದೆ. ಆ 125 ಮಂದಿಯ ಅವಲಂಬಿತರಾಗಿ ಸುಮಾರು 1,000ಕ್ಕಿಂತಲೂ ಜಾಸ್ತಿ ಅವರ ಕುಟುಂಬಿಕರು ಆಶ್ರಯಿಸಿದರು. ಅವರೆಲ್ಲರ ಜೀವವನ್ನು ಉಳಿಸಿದಂತಹ ಪುಣ್ಯ ಕಾರ್ಯವನ್ನು ಮಾಡಿದ್ದೀರಾ. ಆದ್ದರಿಂದ ಏನೇ ಸಂದರ್ಭದಲ್ಲಿ ಯಾವುದೇ ವಿಷಯ ಇರಬಹುದು, ಏನೇ ಕಾರ್ಯಕ್ರಮ ಇದ್ದರೂ ಯುವಕ ಮಂಡಲದವರು ಬಹಳ ಒಗ್ಗಟ್ಟಿನಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಯುವಕ ಮಂಡಲದಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ ಹಾಗೂ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಆದರೆ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಗಾಣ ಅಂತ ಒಂದು ಬಂದಾಗ ಅದೊಂದು ವೇದಿಕೆ, ಅದು ಒಂದು ಕುಟುಂಬದ ತರ, ಎಲ್ಲರೂ ಒಂದು ಇದರ ಒಳಗಡೆ ಬಂದಾಗ ಯಾವುದೇ ಜಾತಿ ಮತ ಭೇದ ಪಕ್ಷ ಇಲ್ಲದೆ ಬಹಳ ಒಗ್ಗಟ್ಟಿನಿಂದ ಬಹಳ ಶಿಸ್ತಿನಿಂದ ಏನೇ ಕಾರ್ಯಕ್ರಮವನ್ನು ಆಯೋಜಿಸ್ತೀರಿ. ಮೊನ್ನೆ ತಾನೇ ನಾನು ಹೇಳಿದ್ದೀನಿ, ಆಗಲೂ ಕೂಡ ಯುವಕ ಮಂಡಲ ರಿಜಿಸ್ಟರ್ಡ್ ತಂಡ ಮೊನ್ನೆ ಕೂಡ ನಾನು ಸತೀಶ್ ಪುಂಡಿಕೆ ಅವರ ಒಂದು ಸ್ಟೇಟಸ್ ಅಲ್ಲಿ ನೋಡಿದಾಗ ಆಯ್ತು, ವಾಲಿಬಾಲ್ ಅಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಹೇಳಿ ಬಹಳ ಸಂತೋಷದ ವಿಷಯ, ಅಭಿನಂದನೆಗಳು. ಅದೇ ರೀತಿ ಮುಂದೆ ಕೂಡ ಬಹಳ ದೊಡ್ಡವಾದ ತಂಡವನ್ನು ಕಟ್ಟಿಕೊಂಡು ನಾನು ಈಗಾಗಲೇ ಹೇಳಿದ್ದೇನೆ. ಯಾಕಂದ್ರೆ ಇಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಬೇಕಂತೇಳಿ. ಯಾಕಂದ್ರೆ ನಮ್ಮ ನರಿಂಗಾಣ ಗ್ರಾಮದಲ್ಲಿ ಈಗಾಗಲೇ ಉಳ್ಳಾಲ ತಾಲೂಕು ಪ್ರತ್ಯೇಕ ರಚನೆಯಾಗಿದೆ. ಇಲ್ಲಿ ಅನೇಕ ಯೋಜನೆಗಳು ಬರಲಿಕ್ಕಿದೆ, ಯಾಕಂದ್ರೆ ಹೊಸ ತಾಲೂಕು. ಆದರೆ ನಮ್ಮ ನರಿಂಗಾಣ ಗ್ರಾಮದಲ್ಲಿ ಬಹಳ ಒಗ್ಗಟ್ಟಿನಿಂದ ಮತ್ತು ಉತ್ಸಾಹಿ ಯುವಕರಿರುವ ಒಂದು ಸಂಘಟನೆ ಯುವಕ ಮಂಡಲ. ಆದ್ದರಿಂದ ಇಲ್ಲಿ ಮುಂಭಾಗದಲ್ಲಿರುವ ಒಂದು ಸ್ಥಳವನ್ನು ಕೂಡ ಯುವಕ ಮಂಡಲಕ್ಕೆ ರಿಜಿಸ್ಟರ್ ಮಾಡಿ ಕೊಡ್ಬೇಕಂತ ಹೇಳಿ ಕೂಡ ತಾವು ಸರ್ವೆ ಕೂಡ ಮಾಡಿದೆ. ಅದು ಕೂಡ ಮೊನ್ನೆ ಗ್ರಾಮ ವಾಸ್ತವ್ಯದಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೀರಿ. ಅದನ್ನು ಕೂಡ ನಾವು ಆದಷ್ಟು ಪ್ರಯತ್ನ ಪಟ್ಟು ಅದನ್ನು ಯುವಕ ಮಂಡಲದ ಹೆಸರಿಗೆ ಮಾಡಿಕೊಂಡು ಅಲ್ಲಿ ಒಂದು ಸುಂದರವಾದಂತಹ ಒಂದು ಇಂಡೋರ್ ಸ್ಟೇಡಿಯಂ ಅನ್ನು, ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಇವರು ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡುವಂತ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇನ್ನಿತರ ಸೆಟ್ಲ್ ಬ್ಯಾಡ್ಮಿಂಟನ್ ಇರ್ಬೋದು ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಎಲ್ಲರೊಂದಿಗೆ ಸೇರಿಕೊಂಡು ನಮ್ಮ ಗ್ರಾಮದ ಪ್ರತಿಯೊಬ್ಬರು, ಎಲ್ಲ ಪಕ್ಷದವರು, ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಅದನ್ನೊಂದು ಬರುವ ಹಾಗೆ ನಾವು ನೋಡಿಕೊಳ್ತೇವೆ. ಅದೇ ರೀತಿ ಈಗಾಗಲೇ ನಾನು ಹೇಳಿದ್ದೆಲ್ಲ ಲಾಸ್ಟ್ ಇದರಲ್ಲಿ ಇಲ್ಲಿ ನಮ್ಮ ಸ್ಟೇಜ್ ಇಲ್ಲಿ ಸೋರಿಕೆ ಆಗ್ತಾ ಉಂಟು, ಶಿಥಿಲವಾಗಿದೆ ಕಟ್ಟಡ. ಒಂದು ಸುಂದರವಾದ ಕಟ್ಟಡ ಖಂಡಿತವಾಗಿಯೂ ಬೇಕೇ ಬೇಕು. ಇಂತಹ ಯುವಕರಿರುವಾಗ ನಾವು ಎಲ್ಲರೂ ಅವರವರ ದೈನಂದಿನ ಕೆಲಸವನ್ನು ಮಾಡಿಕೊಂಡು ಕುಟುಂಬವನ್ನು ಪೋಷಿಸ್ತಿರೋರು. ಆದರೆ ಯುವಕ ಮಂಡಲದವರಿಗೆ ಮಾತ್ರ ಕೈ ಜೋಡಿಸಿದ್ರೆ ಸಾಧ್ಯವಿಲ್ಲ, ದಾನಿಗಳು ಕೈ ಜೋಡಿಸಬೇಕಂತೇಳಿ. ಆಗ ನನ್ನ ಪರವಾಗಿ ನಾನು ಇದಕ್ಕೆ ಒಂದು ಮೊತ್ತವನ್ನು ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದೇನೆ. ನೀವು ಬರುವ ವಾರದಲ್ಲೇ ಇದರ ಕಾಮಗಾರಿಯನ್ನು ಪ್ರಾರಂಭಿಸುವುದಾದರೆ ನಾನು ಅದರ ಮೊತ್ತವನ್ನು ನಿಮ್ಮ ಸಂಘಕ್ಕೆ ನಾನು ಬರುವ ವಾರದಲ್ಲೇ ಕೊಡ್ತೇನೆಂಬ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಬೇರೆಯವರಿಂದ ಏನು ಸಹಕಾರ ಆಗ್ತದೋ ಆ ಖಂಡಿತವಾಗಿಯೂ ಆ ಸಹಕಾರವನ್ನು ನಾವು ಕೊಡ್ತೇವೆ. ಅದೇ ರೀತಿ ಪಂಚಾಯತಿಂದ ಏನಾದರೂ ಕೊಡಲು ರಿಜಿಸ್ಟರ್ ಆಗಿದೆ, ಏನಾದರೂ ಅನುವು ಇದ್ದರೆ ಅದನ್ನು ಕೂಡ ನಮ್ಮ ಇಲ್ಲಿಯ ಸದಸ್ಯರಿದ್ದಾರೆ, ಸುಂದರ್ ಪೂಜಾರಿ ಅವರಿದ್ದಾರೆ, ಮುರಳೀಧರ್ ಶೆಟ್ಟಿ ಮೊರ್ಲ್ ಅವರಿದ್ದಾರೆ, ಲತೀಫ್ ಅವರಿದ್ದಾರೆ, ಶೇಖರ್ ಅವರಿದ್ದಾರೆ, ಎಲ್ಲರೂ ಇಲ್ಲಿಯವರೇ, ಇಲ್ಲಿ ಯುವಕ ಮಂಡಲದ ಸದಸ್ಯರು ಅಂತ ಹೇಳ್ಬೋದು. ಆದ್ದರಿಂದ ಪಂಚಾಯತ್ ಅಲ್ಲಿ ಕೂಡ ಏನಾದರೂ ಚಿಕ್ಕ ಅನುದಾನ ಇಡುವುದಾದರೆ ಸಮಸ್ಯೆ ಬರುವುದಿಲ್ಲ ಅಂತ ಕಾಣುತ್ತೆ. ನಾನು ಕೂಡ ಸದಾ ಬದ್ಧನಾಗಿದ್ದೇನೆ. ಏನೇ ಅವಕಾಶ ಇದ್ರೂ ಕ್ರೀಡೆಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಿದ್ರೂ ಕೂಡ ಖಂಡಿತವಾಗಿ ಕೊಡ್ತೇನೆ. ಬರುವ ಗಣೇಶೋತ್ಸವ ಇರ್ಬೋದು ಅಥವಾ ಏನೇ ಬರುವ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಸುಂದರವಾದ ವೇದಿಕೆ ನಿರ್ಮಾಣವಾಗಬೇಕಂತ ಮಾತನ್ನು ನಾನು ಹೇಳ್ತೇನೆ. ಆದ್ದರಿಂದ ನಿಮ್ಮೆಲ್ಲರ ಪ್ರಯತ್ನಕ್ಕೆ ನಾವು ಕೈ ಜೋಡಿಸ್ತೇವೆ. ಅದೇ ರೀತಿ ಇವತ್ತು ಕಾರ್ಯಕ್ರಮ ಕೂಡ ಬಹಳ ಹುಮ್ಮಸ್ಸಿನಿಂದ ಇಲ್ಲಿ ಸ್ಥಳೀಯರಿಗೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀರಿ. ಬಹಳ ಉತ್ತಮವಾದಂಥ ಒಂದು ಕಾರ್ಯ ಅಂತ ಹೇಳ್ಬೋದು. ಮೊನ್ನೆ ತಾನೇ ಸತೀಶ್ ರವರು ಮೆಸೇಜ್ ಹಾಕಿದ್ರು, ಅದು ಸ್ಥಳೀಯರಿಗೆ. ನಾನು ಆಗಲೇ ಮನಸ್ಸಲ್ಲಿ ಹೇಳಿದೆ, ಆಸ್ಪತ್ರೆಯಲ್ಲಿ ಇದ್ರು ಕೂಡ ಅವರಿಗೆ ಫೋನಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಬಹಳ ಈ ಗಣೇಶೋತ್ಸವ ಇರಬಹುದು ಅಥವಾ ಇನ್ನಿತರ ಅಷ್ಟಮಿ ಇರಬಹುದು, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕಾಗ್ತದೆ.
ಹೊರಗಿರುವವರನ್ನು ಕರೆಸಿ ಇಲ್ಲಿ ಆಟ ಆಡಿಸಿ ನಮ್ಮ ಸ್ಥಳೀಯರು ಚಪ್ಪಾಳೆ ಗಿಟ್ಟಿಸುವುದಕ್ಕಿಂತ ನಮ್ಮಲ್ಲಿರುವಂತಹ ಪ್ರತಿಭೆಗಳು ಇಂತಹ ಗಣೇಶೋತ್ಸವ ಇರಬಹುದು ಅಥವಾ ಇನ್ನಿತರ ಊರಿನ ಒಂದು ಏನು ಹಬ್ಬ ಇರುತ್ತದೆ ಆ ದಿನದಲ್ಲಿ ನಮ್ಮ ಊರಿನ ಪ್ರತಿಭೆಗಳು ಅನಾವರಣ ಆಗಬೇಕು. ಆ ಪ್ರತಿಭೆಗಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಂದಂತ ಅವಕಾಶ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಏನು ಇಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀರಾ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ. ಎಲ್ಲ ಕ್ರೀಡಾಪಟುಗಳು ಇದು ನಮ್ಮ ಊರಿನ ಕ್ರೀಡೆ, ನಮ್ಮ ಊರಿನ ಯುವಕರೆಲ್ಲರೂ ಸೇರಿಕೊಂಡು ಮಾಡುವಂತಹ ಒಂದು ವಾಲಿಬಾಲ್ ಪಂದ್ಯಾಟ ಆಗಿರುತ್ತೆ. ಕ್ರೀಡಾ ಸ್ಫೂರ್ತಿಯಿಂದ ಯಾವುದೇ ವೈಮನಸ್ಸಿಲ್ಲದೆ ಭಿನ್ನಾಭಿಪ್ರಾಯ ಬರ್ಬೋದು, ಯಾವುದೇ ಅಂಪೈರಿಗೆ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಉತ್ತಮವಾಗಿ ಈ ಒಂದು ಕ್ರೀಡಾಕೂಟವನ್ನು ತಾವು ಯಶಸ್ವಿಗೊಳಿಸಬೇಕಂತೇಳಿ ಮನವಿ ಮಾಡುತ್ತಾ ನನ್ನ ಒಂದೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ನರಿಂಗಾನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ನವಾಜ್ ಕಲ್ಲರ್ಗುಡಿ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇದೀಗ ಪಂದ್ಯವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿದ್ದೇವೆ. ದಯವಿಟ್ಟು ಯುವಕ ಮಂಡಲದ ಪದಾಧಿಕಾರಿಗಳು, ಮುಖ್ಯವಾಗಿ ಕ್ರೀಡಾ ಕಾರ್ಯದರ್ಶಿಯವರು ನಮ್ಮ ನವಾಜ್ ಕಲ್ಲರ್ಗುಡಿಯವರನ್ನ ಕ್ರೀಡಾಂಗಣದತ್ತ ಕರೆದುಕೊಂಡು ಹೋಗಿ ಅಲ್ಲಿ ವಿದ್ಯುಕ್ತವಾಗಿ ಸಾಂಕೇತಿಕವಾಗಿ ಉದ್ಘಾಟಿಸಬೇಕು.